ಒಂದೇ ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಗರದ ಜೆಪ್ಪು ಮಾರ್ಕೆಟ್ ಬಳಿಯ ಭಗಿನಿ ಸಮಾಜ ಸಂಸ್ಥೆಯ ಬಳಿ ನಡೆದಿದೆ. ಮೃತರನ್ನ ನಾಗೇಶ್ ಶೇರಿಗುಪ್ಪಿ, ವಿಜಯಲಕ್ಷ್ಮಿ, ಸಪ್ನಾ, ಸಮರ್ಥ್ ಅಂತ ಗುರುತಿಸಲಾಗಿದೆ. ತಂದೆ ತನ್ನ ಮಡದಿ ಹಾಗೂ ಮಕ್ಕಳಿಗೆ ವಿಷ ಉಣಿಸಿ ತಾನು ಮರದ ಪಕ್ಕಾಸಿಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಮೃತರು ಮೂಲತಃ ಬಾಗಲಕೋಟೆ ಮೂಲದ ಬೆಳಗಿ ತಾಲೂಕಿನ ಸುನಗ್ ಗ್ರಾಮದವರು ಅಂತ ತಿಳಿದು ಬಂದಿದೆ. ನಾಗೇಶ್ ಡ್ರೈವರ್ ಆಗಿ ವೃತ್ತಿ ಕೆಲಸ ಮಾಡ್ತಾ ಇದ್ದು, ಪತ್ನಿ ವಿಜಯಲಕ್ಷ್ಮಿ ಸೆಕ್ಯೂರಿಟಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಸದ್ಯ ಸ್ಥಳಕ್ಕೆ ಪಾಂಡೇಶ್ವರ ಪೊಲೀಸರು ಭೇಟಿ ನೀಡಿ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಬೆಳಗ್ಗೆ 10:30 ಸುಮಾರಲ್ಲಿ ನಮ್ಮ ಸೌತ್ ಪೊಲೀಸ್ ಸ್ಟೇಷನ್ ಒಬ್ಬರು ಎ ಎಸ್ ಐಗೆ ಒಂದು ವಾಯ್ಸ್ ಮೆಸೇಜು ಮತ್ತೊಂದಷ್ಟು ಡೀಟೇಲ್ಸು ಮೊಬೈಲಲ್ಲಿ ಬರುತ್ತೆ. ಸೊ ಅದನ್ನು ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಂಬರಿಂದ ಬಂದಿರುವಂಥದ್ದು ಅದು ಖಾತ್ರಿ ಆಗುತ್ತೆ. ಸ್ಥಳಕ್ಕೆ ಬಂದು ನೋಡಿದಂಥ ಸಂದರ್ಭದಲ್ಲಿ ನಾಗೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಸುಮಾರು 32 ವಯಸ್ಸು, ಅವನು ನೇಣು ಬಿಗಿದ ಸ್ಥಿತಿಯಲ್ಲಿರುವಂಥದ್ದು. ಮತ್ತು ಅವನ ಹೆಂಡತಿ ಮತ್ತು 2 ಮಕ್ಕಳು, ವಿಜಯಲಕ್ಷ್ಮಿ ಅಂತ 26 ವರ್ಷ, ಸಪ್ನಾ 8 ವರ್ಷ, ಸಮರ್ಥ್ 6 ವರ್ಷ, ಗಂಡ ಹೆಂಡತಿ 2 ಮಕ್ಕಳು, 4 ಜನ ಮೃತ ಹೊಂದಿರುವಂಥದ್ದು ನಮಗೆ ತಿಳಿದು ಬಂತು. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಸ್ಥಳಕ್ಕೆ ವೈದ್ಯರನ್ನು ಕರೆಸಿ ಅಲ್ಲೆಲ್ಲ ಪರಿಶೀಲನೆ ಮಾಡಿಸಿದ್ವಿ, ಎಲ್ಲ ಬದುಕಿದ್ದಾರೆ ಅಂತ, ಇಲ್ಲ ಡೆತ್ ಆಗಿದೆ ಅಂತ ಹೇಳಿದ್ರು. ನಂತರ FSL ಅವ್ರು ಕರೆಸ್ಬಿಟ್ಟು ಬಾಡಿಯನ್ನು ವೆನ್ಲಾಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿದ್ವಿ. ಮೃತ ನಾಗೇಶು ಮತ್ತು ಅವನ ಹೆಂಡತಿ ಇವರೆಲ್ಲ ಬಾಗಲಕೋಟೆ ಜಿಲ್ಲೆಯವರು. ಸುನಾಗ ಅನ್ನೋ ಒಂದು ಗ್ರಾಮ, ಬೀಳ್ಗಿ ತಾಲೂಕು, ಅಲ್ಲಿಯವರು. ಇಲ್ಲಿ ಭಾಳಷ್ಟು ವರ್ಷಗಳಿಂದ ಇಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಆತ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಮತ್ತು ಆ ಲೇಡಿ ಯಾರಿದ್ದಾರೆ, ಲೇಡಿ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರುತ್ತಲ್ಲ, ಅಲ್ಲಿ ಕೆಳಗಡೆ ಒಂದು ಲೇಬರ್ಸ್ ಕ್ವಾರ್ಟರ್ಸ್ ಇರುತ್ತಲ್ಲ, ಆ ಥರದ್ರಲ್ಲಿ ಇದ್ಕೊಂಡು ಅಲ್ಲಿ ಒಂದು ಸೆಕ್ಯೂರಿಟಿ ನೋಡುವಂಥದ್ದು, ಮತ್ತು ಏನಾದರೂ ಮನೆ ಕೆಲಸಗಳಿದ್ರೆ ಮಾಡುವಂಥದ್ದು, ಆ ಥರ ಮಾಡ್ಕೊಂಡಿದ್ದು ನಮಗೆ ತಿಳಿದು ಬಂದಿದೆ. ಈ ಗಂಡ ಹೆಂಡತಿ ನಡುವೆ ಸಾಕಷ್ಟು ಸಂಘರ್ಷ ಇರುವಂಥದ್ದು ನಮಗೆ ಅವರ ಪ್ರೀವಿಯಸ್ ಡೆವಲಪ್ಮೆಂಟ್ಸಿಂದ ತಿಳಿದು ಬರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಆಕೆ ಮಿಸ್ ಆಗಿದ್ದಾಳೆ, ಮನೆ ಬಿಟ್ಟು ಹೋಗಿದ್ದಾಳೆ 2 ಮಕ್ಕಳನ್ನ ಕರ್ಕೊಂಡು ಅಂತಂದು ಗಂಡ ನಮ್ಮ ಸೌತ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಮೊಬೈಲು ಮತ್ತು ಸಿಮ್ ಕಾರ್ಡು ಅದೆಲ್ಲ ನಂಬರ್ ಯೂಸ್ ಮಾಡಿದೆ ನಮಗೆ ಮೊಬೈಲಿಂದಲೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ನಮ್ಮ ಪ್ರಯತ್ನ ಮುಂದುವರೆದಿತ್ತು. ಅವ್ರು ನೇಟಿವ್ ಪ್ಲೇಸ್ಗೆ ಏನಾದರೂ ಹೋಗಿದ್ದಾರೆ ಅಂತ ಅಲ್ಲೆಲ್ಲ ನಾವು ಜನ ಕಳಿಸಿದ್ವಿ. ಅಷ್ಟೊತ್ತಿಗೆ ಆಕೆನೇ ಇಲ್ಲಿ ನಮ್ಮ ಮಹಿಳಾ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ಈ ಥರ ನನ್ನ ಗಂಡ ತುಂಬ ಹೊಡಿತಾ ಇದ್ದ, ಕುಡಿದು ಬಂದು ಹಿಂಸೆ ಕೊಡ್ತಾಯಿದ್ದ, ಅದರ ಹಿನ್ನೆಲೆಯಲ್ಲಿ ನಮ್ಮ ಪರಿಚಯದ ಆಂಟಿ ಒಬ್ಬರ ಮನೆಯಲ್ಲಿ ಇದ್ದೆ. ಈಗ ನನ್ನ ಗಂಡನ ಕರೆಸ್ಬಿಟ್ಟು ತಿಳುವಳಿಕೆ ಹೇಳಿ ನನಗೇನು ತೊಂದರೆ ಕೊಡಲ್ಲ ಅನ್ನಂಗಿದ್ರೆ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ಮತ್ತು ಮಕ್ಕ ನೋಡಿಕೊಂಡು ಸಂಸಾರ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಂದು ಹೇಳಿಕೆ ಕೊಟ್ಟು ಗಂಡ ಹೆಂಡತಿ ಇಬ್ಬರು ಕಾಂಪ್ರಮೈಸ್ ಆಗಿ ನಂತರ ಹೋಗಿರ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಆಗಿದ್ದು. ಅದಾದ ನಂತರ ಈ ಒಂದು ಇನ್ಸಿಡೆಂಟ್ ಆಗಿದೆ.